ನಾನು ಹರ್ಷಿತಾ, ಕರ್ವಾ ಪ್ಲೇಟ್ ಚಾನೆಲ್ಗೆ ಸ್ವಾಗತ. ಸಿದ್ದಾಪುರದ ಬಿಳೇಗೌಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಹಾರ ಮೇಳ. ಸಿದ್ದಾಪುರ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಸೇವನೆ ಕುರಿತು ಅರಿವು ಮೂಡಿಸುವ ಸಂಬಂಧ ತಾಲೂಕಿನ ದೊಡ್ಡಮನೆ ಪಂಚಾಯತಿ ವ್ಯಾಪ್ತಿಯ ಬಿಳೇಗೌಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಆಹಾರ ಮೇಳ ಎಲ್ಲರ ಗಮನ ಸೆಳೆಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪೋಷಣಾ ಅಭಿಯಾನದ ಅಂಗವಾಗಿ ಶಾಲೆಯಲ್ಲಿ ಆಯೋಜಿಸಿದ್ದ ಆಹಾರ ಮೇಳಕ್ಕೆ ಮನೆಗಳಲ್ಲಿ ಬೆಳೆದ ತರಕಾರಿಗಳನ್ನು ತಂದಿದ್ದ ವಿದ್ಯಾರ್ಥಿಗಳು ಅದನ್ನು ಪ್ರದರ್ಶಿಸಿ ಅವುಗಳಲ್ಲಿರುವ ಪೋಷಕಾಂಶಗಳ ಬಗ್ಗೆ ಮಾಹಿತಿ ನೀಡಿದರು. ಅಲ್ಲದೆ ಯಾವ ತರಕಾರಿಗಳನ್ನು ಹಾಗೂ ದ್ರವದ ಧಾನ್ಯಗಳನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಎಷ್ಟು ಉಪಯೋಗಕಾರಿ ಎಂಬುದರ ಬಗ್ಗೆ ಶಿಕ್ಷಕರು ಅಕ್ಕಿ ಹಾಗೂ ಧಾನ್ಯಗಳಿಂದ ತಯಾರಿಸಿದ ತಕ್ಕಡಿಯ ಮಾದರಿ ಮೂಲಕ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟರು. ಅಲ್ಲದೆ ಇದೇ ಸಂದರ್ಭದಲ್ಲಿ ಮಕ್ಕಳು ಮನೆಯಿಂದ ತಯಾರಿಸಿಕೊಂಡು ಬಂದಂತಹ ಪೋಷಕಾಂಶಯುಕ್ತ ರಾಗಿ ಮುದ್ದೆ, ಪಾಯಸ, ಕೇಸುವಿನ ಕರಕಲಿ, ರೊಟ್ಟಿ, ಉಸುಳಿ, ಪುರಿ, ಪಲಾವ್, ಹಲ್ವಾ, ಉಪ್ಪಿಟ್ಟು ಸೇರಿದಂತೆ ಇತ್ಯಾದಿ ಸ್ಥಳೀಯ ಆಹಾರವನ್ನು ಪ್ರದರ್ಶಿಸಿ ಬಳಿಕ ಎಲ್ಲರೊಂದಿಗೆ ಸೇರಿ ಸೇವಿಸಿದರು. ಈ ವೇಳೆ ನಿವೃತ್ತ ಶಿಕ್ಷಕ ಮಂಜುನಾಥ ಭಟ್ಟ ಉಪನ್ಯಾಸ ನೀಡಿದರು. ಎಸ್ಡಿಎಂಸಿ ಅಧ್ಯಕ್ಷ ವಸಂತ ಹೆಗಡೆ, ಸದಸ್ಯರಾದ ತ್ರಿವೇಣಿ ಭಟ್ ಭಾಗವಹಿಸಿದ್ದರು. ಶಾಲಾ ಮುಖ್ಯ ಶಿಕ್ಷಕಿ ಮೋಹಿನಿ ದೇಶಪಾಂಡೆ ಸ್ವಾಗತಿಸಿದರು. ಸಹ ಶಿಕ್ಷಕಿ ವನಿತಾ ನಾಯ್ಕ್ ವಂದಿಸಿದರು. ಚೇಂಡಿಯಾದ ಪಾರ್ವತಿ ಮಹಾಲೆಗೆ ನೂತನ ಮನೆ ಭಾಗ್ಯ. ಕಾರವಾರ ತಾಲೂಕಿನ ಐಸ್ ಫ್ಯಾಕ್ಟರಿ ಚೇಂಡಿಯಾ ಗ್ರಾಮದ ಸುಬ್ರಹ್ಮಣ್ಯ ನಗರದ ನಿವಾಸಿಯಾದ ಶ್ರೀಮತಿ ಪಾರ್ವತಿ ಮಹಾಬಳೇಶ್ವರ್ ಮಹಾಲೆ ಇವರು ಅತಿ ಕಡು ಬಡತನದಲ್ಲಿ ವಾಸಿಸುತ್ತಿದ್ದು ತನ್ನ ಗಂಡ ಮತ್ತು 2 ಗಂಡು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಇವರ ಮನೆಯು ಜೀರ್ಣಾವಸ್ಥೆಯಲ್ಲಿದ್ದು ಸಂಪೂರ್ಣ ಕುಸಿದು ಬೀಳುವ ಹಂತದಲ್ಲಿತ್ತು. ಇವರ ಪರಿಸ್ಥಿತಿಯನ್ನು ಮನಗಂಡು ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಚೇಂಡಿಯಾ ಇವರು ಸಹಾಯ ಹಸ್ತ ಚಾಚುವುದರ ಮೂಲಕ ಹಾಗೂ ಇವರಿಂದ ಪ್ರೇರಣೆಗೊಂಡ ಕೆಲವು ಊರ ನಾಗರಿಕರ ಸಹಾಯ ಸಹಕಾರದಿಂದ ಸರಿಸುಮಾರು ರೂಪಾಯಿ 2,50,000 ಅಂದಾಜು ಮೊತ್ತದ ನೂತನ ಕಟ್ಟಡ ಕಾರ್ಯವನ್ನು ಸಾಯಿ ಸದ್ಭಕ್ತರು ಊರ ನಾಗರಿಕರ ಮೂಲಕ ದಿನಾಂಕ 19/9/2021 ರವಿವಾರದಂದು ಸೇವಾ ಕಾರ್ಯಕ್ರಮ ಶ್ಲೋಕಗೀತೆ ಹಾಡುವುದರ ಮೂಲಕ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಅನಿಲ್ ಪಿ ಪೆಡ್ನೇಕರ್, ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜೇಶ್ ಪಿ ನಾಯಕ್, ಗ್ರಾಮ ಪಂಚಾಯತ್ ಸದಸ್ಯ ಜೋಗಿ ಎನ್ ಗುನಗಿ ಸಮಾಜ ಸೇವೆಯ ಬಗ್ಗೆ ಮಾತನಾಡಿ ಕೆಲಸವನ್ನು ಪ್ರಾರಂಭಿಸಿ ಹಳೆಯ ಮನೆಯನ್ನು ಸಂಪೂರ್ಣ ನೆಲಸಮಗೊಳಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಿತೇಶ್ ಅರ್ಗೇಕರ್, ದಿಗಂಬರ್ ಡಿ ಚಿಂಚಣ್ಕರ್, ಮನೋಜ್ ಡಿ ನಾಯ್ಕ್, ರೋಹಿದಾಸ್ ನಾಯ್ಕ್, ಗೀತಾ ಡಿ ಗುನ್ಗಿ, ವೆಂಕಟರಾಯ್ ಪೆಡ್ನೇಕರ್, ಮನ್ಮಥ್ ಕೊಳಂಕರ್, ಮೋಹನ್ ನಾಯ್ಕ್, ಶಶಾಂಕ್ ಫಾಡಿ ಹಾಗೂ ಅನೇಕ ಊರಿನ ನಾಗರಿಕರು ಉಪಸ್ಥಿತರಿದ್ದರು. ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯೆ ಹಾಗೂ ಸಾಯಿ ಸಮಿತಿಯ ಸದಸ್ಯೆಯಾದ ಪೂಜಾ ಪ್ರಕಾಶ್ ನಾಯ್ಕ್ ಸೇವಾ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ತಮ್ಮ ಸ್ವಂತ ಖರ್ಚಿನಿಂದ ಅನ್ನದಾನ ಶ್ರೇಷ್ಠ ದಾನ ಎಂಬಂತೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡಿದ್ದರು. ಸೋಮವಾರದಿಂದ ಮನೆಯ ಪುನರ್ ನಿರ್ಮಾಣದ ಕಾರ್ಯ ನಡೆಯುತ್ತಿದ್ದು ಉಸ್ತುವಾರಿಯನ್ನು ರಾಜೇಶ್ ಪಿ ನಾಯಕ್, ಮನ್ಮಥ್ ಕೊಳಂಕರ್, ಪೂಜಾ ಪಿ ನಾಯ್ಕ್, ಮನೋಜ್ ಡಿ ನಾಯ್ಕ್ ಶ್ರದ್ಧಾಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಶುಭ ಕಾರ್ಯಕ್ಕೆ ಊರಿನ ದೈವಭಕ್ತರು ಸಹಾಯ ಹಸ್ತ ಸಲ್ಲಿಸುತ್ತಿರುವುದು ಶ್ಲಾಘನೀಯವಾದದ್ದು. ವಿಜಯದ ಸುವರ್ಣ ವರ್ಷ ಜ್ಯೋತಿ, ನೌಕಾದಳದ ಅಧಿಕಾರಿಗಳಿಂದ ಗೌರವ ಸಮರ್ಪಣೆ. ಮೇಜರ್ ರಾಣಿ ಕೊಡುಗೆ ಸದಾ ಸ್ಮರಣೀಯ. ಮಹೇಶ್ ಸಿಂಗ್. ಕಾರವಾರ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ರಾಮ ರಾಘವ್ ರಾಣೆ ಅವರು ಕಾರವಾರದವರು ಎಂಬುದೇ ಹೆಮ್ಮೆಯ ಸಂಗತಿ. 1948ರಲ್ಲಿ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಅವರ ಧೈರ್ಯ ಹಾಗೂ ಕೊಡುಗೆ ಅಪಾರ ಎಂದು ಭಾರತೀಯ ನೌಕಾದಳದ ಕರ್ನಾಟಕ ನೌಕಾವಲಯದ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ರಿಯರ್ ಅಡ್ಮಿರಲ್ ಮಹೇಶ್ ಸಿಂಗ್ ಬಣ್ಣಿಸಿದರು. ಸ್ವರ್ಣಿಂ ವಿಜಯ ವರ್ಷ ಜ್ಯೋತಿಯನ್ನು ಬುಧವಾರ ನಗರದ ಐಎನ್ಎಸ್ ಚಾಪೆಲ್ ಯುದ್ಧ ನೌಕಾ ವಸ್ತು ಸಂಗ್ರಹಾಲಯದ ಆವರಣದಲ್ಲಿರುವ ಮೇಜರ್ ರಾಮ ರಾಘೋಬ ರಾಣೆ ಸ್ಮಾರಕದ ಬಳಿ ಬರಮಾಡಿಕೊಂಡು ಅವರು ಮಾತನಾಡಿದರು. ಇದಕ್ಕೂ ಮೊದಲು ಸ್ಮಾರಕದ ಬಳಿ ಜ್ಯೋತಿಯನ್ನು ನಿಲ್ಲಿಸಿ ಸ್ಮಾರಕಕ್ಕೆ ಹೂವಿನ ಮಾಲೆ ಸಲ್ಲಿಸಿ ಗೌರವಿಸಿದರು.
1971ರಲ್ಲಿ ನಡೆದ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸಶಸ್ತ್ರ ಪಡೆಗಳ ವಿಜಯಕ್ಕೆ 50ನೇ ವರ್ಷದ ಸಂಭ್ರಮಾಚರಣೆಯ ಭಾಗವಾಗಿ ವಿಜಯ ಜ್ಯೋತಿಯು ಸಂಚರಿಸುತ್ತಿದೆ. ರಾಮರಾಘೋಬ ರಾಣೆ ಅವರ ಪತ್ನಿ ರಾಜೇಶ್ವರಿ ರಾಣೆಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಅವರಿಗೆ ರಿಯರ್ ಅಡ್ಮಿರಲ್ ಮಹೇಶ್ ಸಿಂಗ್ ಅವರು ಯುದ್ಧ ವಿಮಾನ ವಾಹಕ ನೌಕೆ INS ವಿಕ್ರಮಾದಿತ್ಯದ ಚಿತ್ರವಿರುವ ಸ್ಮರಣಿಕೆಯನ್ನು ನೀಡಿ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಪ್ರಿಯಾಂಗಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು, ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದರಗಿ ಇದ್ದರು. ಅಕ್ಟೋಬರ್ನಲ್ಲಿ 3ರಿಂದ 5ನೇ ತರಗತಿ ಆರಂಭ, 1-2ನೇ ಕ್ಲಾಸ್ ಸದ್ಯಕ್ಕಿಲ್ಲ. ಕರೋನಾ 3ನೇ ಅಲೆ ಭೀತಿಯಿಂದ ರಾಜ್ಯದಲ್ಲಿ 1 ಮತ್ತು 2ನೇ ತರಗತಿ ಸದ್ಯಕ್ಕೆ ಆರಂಭಿಸದಿರಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈ ಕುರಿತು ಅಂತಿಮ ನಿರ್ಧಾರಕ್ಕೆ ಬರಲಾಗಿದ್ದರೂ ಅಧಿಕೃತವಾಗಿ ಪ್ರಕಟಿಸಿಲ್ಲ. ಅಕ್ಟೋಬರ್ನಲ್ಲಿ 3, 4 ಮತ್ತು 5ನೇ ತರಗತಿ ಆರಂಭ ಬಹುತೇಕ ನಿಚ್ಚಳವಾಗಿದೆ. ವಿಧಾನಸಭೆ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪರಿಣಿತರು, ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಕರೋನಾ ಕಾರ್ಯಪಡೆ ಸದಸ್ಯರ ಜತೆ ಚರ್ಚಿಸಿ ಶಾಲೆ ಆರಂಭದ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಆದರೆ ಅಕ್ಟೋಬರ್ನಲ್ಲಿ 1 ಮತ್ತು 2ನೇ ತರಗತಿ ಆರಂಭಿಸದಿರಲು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಕಾರು ಚಲಾಯಿಸುವ ವೇಳೆ ಅವಾಂತರ, ಕೆರೆಗೆ ಬಿದ್ದ ಕಾರು. ಕಾರವಾರ ಕೈಗಾ ಸಿಬ್ಬಂದಿಯೋರ್ವರ ಮಗ ಕಾರು ಚಲಾಯಿಸುವ ವೇಳೆ ಮಾಡಿದ ಅವಾಂತರದಿಂದಾಗಿ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿಂದೂವಾಡಾದ ಶ್ರೀ ದುರ್ಗಾದೇವಿ ದೇವಸ್ಥಾನದ ಬಳಿ ಬ್ರೇಕ್ ಒತ್ತುವ ಬದಲು ಎಕ್ಸಿಲೇಟರ್ ಒತ್ತಿದ ಪರಿಣಾಮದಿಂದ ಇತ್ತೀಚೆಗೆ ಖರೀದಿಸಿದ ಹೊಸ ಕಾರೊಂದು ಕೆರೆಗೆ ಬಿದ್ದು ಸಂಪೂರ್ಣ ಮುಳುಗಡೆಯಾದ ಘಟನೆ ವರದಿಯಾಗಿದೆ. ನಗರದ ಕೈಗಾ ಸಿಬ್ಬಂದಿಯೋರ್ವರು ಇತ್ತೀಚೆಗೆ ಹೊಸದಾಗಿ ಕಾರು ಖರೀದಿಸಿ ತಂದಿದ್ದರು. ಅವರ ಮಗ ಇತ್ತೀಚೆಗೆ ಕಾರು ಚಲಾಯಿಸುವುದನ್ನು ಕಲಿತಿದ್ದ. ಹೀಗೆ ಕಾರು ಚಲಾಯಿಸುತ್ತಿರುವಾಗ ಗೊಂದಲ ಉಂಟಾಗಿದ್ದು ಕೆರೆಯ ಬಳಿ ಬಂದಾಗ ಬ್ರೇಕ್ ಒತ್ತುವ ಬದಲು ಚಾಲಕ ಎಕ್ಸಿಲೇಟರ್ ಒತ್ತಿದ್ದಾನೆ ಎನ್ನಲಾಗಿದೆ. ಇದರಿಂದಾಗಿ ಕಾರು ಕೆರೆಗೆ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಾರು ಕೆರೆಗೆ ಉರುಳಿದ ಪರಿಣಾಮ ಕಾರಿಗೆ ಹಾನಿಯಾಗಿದೆ. ಕಾರನ್ನು ಕ್ರೇನ್ ತಂದು ಮೇಲಕ್ಕೆತ್ತಲಾಗಿದ್ದು, ಈ ಸಂಬಂಧ ಮಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸ ಕಾರು ಖರೀದಿಸಿ ಮಕ್ಕಳಿಗೆ ಡ್ರೈವ್ ಕೊಡುವ ಮೊದಲು ಪಾಲಕರು ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂಬುದು ಸಾರ್ವಜನಿಕ ವಲಯದ ಮಾತಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.